ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಪ್ರಾಕೃತಿಕ ವಿಕೋಪ ಸಂತ್ರಸ್ತರಿಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಸ್ಪಂದಿಸಿದ್ದು ಒಟ್ಟು 21 ಲಕ್ಷ ರೂಪಾಯಿಯ ನೆರವನ್ನು ಸಂಸ್ಥೆಯಿಂದ ನೀಡಲಾಗಿದೆ ಎಂದು ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವ ತಿಳಿಸಿದರು. ಕೊಡಗು ನೆರೆ ಭೂಕುಸಿತ ಸಂತ್ರಸ್ತರಾಗಿರುವ ಜೋಡುಪಾಲ ಮತ್ತು 2ನೇ ಮೊಣ್ಣಗೇರಿ ಗ್ರಾಮದ ಒಟ್ಟು 97 ಕುಟುಂಬಗಳಿಗೆ ತಲಾ 10,000 ರೂಪಾಯಿ ಹಾಗೂ ಆಳ್ವಾಸ್ ವಿದ್ಯಾರ್ಥಿನಿಯಾಗಿದ್ದು ಪ್ರಕೃತಿ ವಿಕೋಪದಲ್ಲಿ ಮನೆ ಕಳೆದುಕೊಂಡಿರುವ ಕ್ರೀಡಾಪಟು ತಶ್ಮಾ ಮುತ್ತಪ್ಪ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಸಂಸ್ಥೆಯ ವತಿಯಿಂದ ಹಾಗೂ ಆಳ್ವಾಸ್ನ ಕ್ರೀಡಾ ತರಬೇತುದಾರರು ಹಾಗೂ ಕ್ರೀಡಾಪಟುಗಳು ನೀಡಿದ 30,000 ರೂಪಾಯಿ ನಗದನ್ನು ಸುಳ್ಯದ ಅರಂತೋಡಿನಲ್ಲಿ ವಿತರಿಸಲಾಯಿತು ಎಂದು ಸುದ್ದಿಗೋಷ್ಠಿಯಲ್ಲಿ ಡಾ ಮೋಹನ್ ಆಳ್ವ ತಿಳಿಸಿದರು. ವಿದ್ಯಾರ್ಥಿಯಾಗಿದ್ದುಕೊಂಡು ಅವರು 4 ವರ್ಷ ಕಾಲ ಇಲ್ಲಿ ಉಚಿತ ಕ್ರೀಡಾಕೂಟದಲ್ಲಿದ್ದವರು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋದವರು, ನಮ್ಮ ದೇಶೀಯ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ತಂದವರು. ಅವಳ ಮನೆ ಭಾಳ ದುರಂತವಾಗಿದೆ. ಅವಳ ಮನೆಯನ್ನು ಕಂಪ್ಲೀಟ್ ಕಳೆದುಕೊಂಡಿದ್ದಾಳೆ. ಈಗ ಅವಳಿಗೆ ಸಮೇತ ನಾವು 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಅಥವಾ ನಮ್ಮ ಸಂಸ್ಥೆಯ ವತಿಯಿಂದ ಇವರ ಮಕ್ಕಳು ಮತ್ತು ತರಬೇತಿಯರು ಒಟ್ಟಾಗಿ 30,000 ರೂಪಾಯಿ ಕೊಟ್ಟಿದ್ದಾರೆ. 1,30,000 ರೂಪಾಯಿ. ಇನ್ನು ಮುಂದೆಯೂ ಅವಳಿಗೆ ನಮ್ಮ 1 ಲಕ್ಷ ರೂಪಾಯಿಯನ್ನು ಮುಂದೆಯೂ ನಾನು ಕೊಡಬೇಕು ಅಂತ ಇದ್ದೇನೆ. ಇನ್ನು ಕೇರಳದ ತಿರುವಲ್ಲದ ನೆರೆ ಸಂತ್ರಸ್ತ 100 ಕುಟುಂಬಗಳಿಗೆ ತಲಾ 10,000 ರೂಪಾಯಿ ನೀಡಲಾಗಿದೆ. ನೆರೆ ಸಂತ್ರಸ್ತ ಆಳ್ವಾಸ್ ವಿದ್ಯಾರ್ಥಿ ರಿಕಿ ಪಿಂಟೋ ಅವರಿಗೆ ಹಾಸ್ಟೆಲ್ ಊಟದ ವ್ಯವಸ್ಥೆಯನ್ನ ಉಚಿತವಾಗಿ ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಮ್ಮಲ್ಲಿ ಈಗ 3 ಮಕ್ಕಳು ಈಗ ಅಲ್ಲಿ ನಮ್ಮಲ್ಲಿ ಓದುವಂಥ ಮಕ್ಕಳಲ್ಲಿ 3 ಮಕ್ಕಳ ಇದು ಯಾವುದು ತುಂಬ ಅನಾಹುತಗಳಾಗಿದೆ. ಮುಂದಿನ ಅವರ ವಿದ್ಯಾಭ್ಯಾಸವನ್ನು ನಾವು ಅವರಿಗೆ ಫ್ರೀ ಕೊಡುವಂತ ನಾವು ತೀರ್ಮಾನ ಮಾಡಿದ್ದೇವೆ. ಕೊಡಗುನಲ್ಲಿ ಬಂದ ಮಕ್ಕಳಲ್ಲಿ 3 ವಿದ್ಯಾರ್ಥಿಗಳು, ಅದು ದರ್ಶನ್ ಇರ್ಬೋದು, ಮತ್ತು ಕಾವೇರಪ್ಪ ಅಂತ ಇರ್ಬೋದು, ಮತ್ತು ಸಂಜಯ, ಈ 3 ಜನರಿಂದ ಮುಂದಿನ ವಿದ್ಯಾಭ್ಯಾಸ ನಾವು ಫ್ರೀ ಕೊಡುವಂತೆ ನೋಡಬೇಕು. ಮತ್ತು 6ನೇ ತರಗತಿಯಿಂದ ದ್ವಿತೀಯ PUCವರೆಗೆ ಓದ್ತಿರುವಂಥ ಒಂದು ಈ ಮೊನ್ನೆ ನಾವು ದುಡ್ಡು ಕೊಟ್ಟಂಥ ಮಕ್ಕಳ ತಂದೆ ತಾಯಿಯ ಮಕ್ಕಳು ಒಂದು 20 ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಟಡಿ ಮೆಟೀರಿಯಲ್ಗಳನ್ನು ನಾವು ಈಗಲೇ ಅದನ್ನು ಅಲ್ಲಿ ಕಳಿಸಿಕೊಡ್ತೀವಿ ಅವರಿಗೆ ಸ್ಟಡಿ ಮೆಟೀರಿಯಲ್. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.